ನಮಸ್ಕಾರ ವೀಕ್ಷಕರೇ, ಬಣ್ಣದ ಲೋಕದಲ್ಲಿ ಯಾರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅದೆಷ್ಟು ಮಂದಿಗೆ ಒಳಿತಾಗಿದೆಯೋ ಅಥವಾ ಕೆಡುಕಾಗಿದೆಯೋ, ಆದ್ರೆ ಸಿನಿಮಾದ ಒಂದಲ್ಲ ಒಂದು ಹಂತದಲ್ಲಿ ಮೋಸ ಆಗೇ ಆಗಿರುತ್ತೆ. ಆದ್ರೆ ಇಲ್ಲೊಬ್ಬ ಹಿರಿಯ ನಿರ್ದೇಶಕರಿದ್ದಾರೆ. ಇವರಿಗೆ ನಿರ್ಮಾಪಕರಿಂದಲೇ ಮಹಾ ಮೋಸವಾಗಿದೆ. ಅದು ಬರೀ ಮೋಸ ಮಾತ್ರ ಅಲ್ಲ, ಈ ನಿರ್ಮಾಪಕನ ಸಂಚಿಗೆ ತುಳು ಇಂಡಸ್ಟ್ರಿಯೇ ಇವರಿಗೆ ನೋ ಎಂಟ್ರಿ ಅಂತಿದೆ. ಅದಾಗ್ಲೇ ಬಂದ 2 ಕನ್ನಡ ಚಿತ್ರಗಳನ್ನ ಕೈಬಿಟ್ಟು ಭಾಷಾಭಿಮಾನದಿಂದ ತುಳು ಚಿತ್ರದ ಕೆಲಸವನ್ನ ಒಪ್ಪಿಕೊಂಡ್ರು. ಆದ್ರೆ 1 ತಿಂಗಳಲ್ಲಿ ಮುಗಿಯಬೇಕಿದ್ದ ಕೆಲಸವನ್ನ 4 ತಿಂಗಳು ಮಾಡಿಸಿಕೊಂಡ ಆ ನಿರ್ಮಾಪಕ. ಆದ್ರೂ ಈ ಹಿರಿಯ ನಿರ್ದೇಶಕರು ತುಟಿಕ್ ಪಿಟಿಕ್ ಅನ್ನದೆ ಭಾಷಾಭಿಮಾನದಿಂದ ಮೊದಲೇ ಮಾತುಕತೆ ನಡೆಸಿದಂತೆ 1 ತಿಂಗಳ ಪೇಮೆಂಟ್ಗೆ ಫಿಕ್ಸ್ ಆದ್ರು. ಹಾಗೆ ಕೆಲಸವನ್ನು ಮಾಡಿ ಮುಗಿಸಿದ್ರು. ಆದ್ರೆ ಆ ನಿರ್ಮಾಪಕ ಹಿರಿಯ ನಿರ್ದೇಶಕರಿಗೆ ಮಾತ್ರ ಮಾಡಿದ್ದು ನಮಕ್ ಹರಾಮ್ ಕೆಲಸ. ಕೆಲಸ ಮುಗಿದ ಬಳಿಕ ಈ ನಿರ್ಮಾಪಕ ನಿರ್ದೇಶಕರನ್ನೇ ದೂರ ಮಾಡಿದ. ಇವರ ಜಾಗಕ್ಕೆ ಬೇರೊಬ್ಬ ಕೋ ಡೈರೆಕ್ಟರ್ ಅನ್ನ ಫಿಕ್ಸ್ ಮಾಡಿಕೊಂಡ. ಎಲ್ಲಿಯವರೆಗೆ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿರೋದನ್ನ ಕೂಡ ಇವರಿಗೆ ತಿಳಿಸ್ಲೇ ಇಲ್ಲ. 4 ತಿಂಗಳು ದುಡಿದ್ರು ಮೊದಲೇ ಮಾತುಕತೆ ನಡೆಸಿದಂತೆ 1 ತಿಂಗಳ ಪೇಮೆಂಟ್ ಕೇಳಿದ್ರೆ ಈ ಮಹಾ ನಿರ್ಮಾಪಕ ಸಂಭಾವನೆಯೂ ಕೊಡದೆ ಸತಾಯಿಸಿದ. ಸಂಭಾವನೆಗೆ ಪಟ್ಟು ಹಿಡಿದಿದ್ದಕ್ಕೆ ಅಂಡರ್ ವರ್ಲ್ಡ್ ನ ಹೆಸರು ಹೇಳಿ ಬೆದರಿಕೆ ಹಾಕಿದ. ಅಷ್ಟೇ ಅಲ್ಲದೆ ತುಳು ಇಂಡಸ್ಟ್ರಿಯಲ್ಲಿ ಇವರ ಹೆಸರು ಕೆಡಿಸಿ ಎಲ್ಲೂ ಅವಕಾಶ ಸಿಗದಂತೆ ಮಾಡಿದ. ಇಂತಹ ನಿರ್ಮಾಪಕ ಇದೀಗ ಬೆಂಗಳೂರಿಗೆ ಕಾಲಿಟ್ಟಿದ್ದಾನೆ. ಅದು ಏಕೆ ಗೊತ್ತೇ? ಬಾಂಬೆಯಿಂದ ಸೂಟ್ ಕೇಸ್ ತಗೊಂಡು 420 ನಿರ್ಮಾಪಕ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ. ರಾಜಧಾನಿಯ ಲಾಡ್ಜ್ ಒಂದರಲ್ಲಿ ಠಿಕಾಣಿ ಹೂಡಿ ರಾಜ್ಯ ಪ್ರಶಸ್ತಿ ಕೊಡಿಸೋರನ್ನ ಡೀಲ್ ಮಾಡೋ ಸಂಚು ರೂಪಿಸ್ತಿದ್ದಾನೆ. ಆದ್ರೆ ಒಂದಂತೂ ಸತ್ಯ, ನಿಮ್ಮ ಸಿನಿಮಾಗೆ ಅವಾರ್ಡ್ ಪಡ್ಕೊಳ್ಳೋ ಯೋಗ್ಯತೆ ಇದ್ರೆ ಅದು ಸಿಕ್ಕೇ ಸಿಗುತ್ತದೆ. ಸೂಟ್ ಕೇಸ್ ತೋರಿಸಿ ಅವಾರ್ಡ್ ಗಿಟ್ಟಿಸ್ಕೊಂತೀನಿ ಅಂದ್ರೆ ನಿಮ್ಮ ಸಿನಿಮಾದ ಯೋಗ್ಯತೆ ಇಷ್ಟೇನಾ? ನಿಮ್ ಸಿನಿಮಾದ ಬಗ್ಗೆ ನಿಮ್ಗೇನೆ ನಂಬಿಕೆ ಇಲ್ವಾ ಸ್ವಾಮಿ? ಇದೇ ರೀತಿಯ ಮತ್ತೊಂದು ಇನ್ಸೈಡ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಗಳನ್ನು ಶೀಘ್ರವೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ.